SSLC ಫಲಿತಾಂಶ ಪ್ರಕಟಗೊಂಡಿದೆ. ತಾಲೂಕಿನ ನಾಲ್ವರು 620 ಅಂಕಗಳನ್ನು ಪಡೆದರೆ ಒಬ್ರು 622 ಅಂಕಗಳನ್ನು ಪಡೆದಿದ್ದಾರೆ. ಈ ನಾಲ್ವರಲ್ಲಿ ಒಬ್ರು ಶ್ರೀ ಭಾರತಿ ವಿದ್ಯಾಸಂಸ್ಥೆ ಉರುವಾಲು ಇಲ್ಲಿಯ ವಿದ್ಯಾರ್ಥಿನಿ ಸಹನಾ ಭಟ್ ಅವರು, ಸಹನಾ ರಾವ್ ಅವರು 620 ಅಂಕಗಳನ್ನು ಪಡೆದಿದ್ದಾರೆ. ಅವ್ರ ಹತ್ರ ಮಾತನಾಡಿಸಬೇಕು. ಸಹನಾ, ಕಂಗ್ರಾಚ್ಯುಲೇಷನ್. ಥ್ಯಾಂಕ್ ಯು. ಹೇಗೆ 620? ಇನ್ನು ಜಾಸ್ತಿ ಬರ್ತಾರೆ ಅಂತ ನಿರೀಕ್ಷೆ ಇತ್ತಾ ಅಥವಾ ಏನ್ ಹೇಳ್ತೀರಿ ರಿಸಲ್ಟ್ ಬಗ್ಗೆ? ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಉಂಟು. ಆದ್ರೆ ನನಗೆ ಎಂತಾಯ್ತು ಹೇಳಿದ್ರೆ ಮ್ಯಾಥ್ಸ್ ಅಲ್ಲಿ ನಂಗೆ ಪೇಪರ್ ಕೊಡುವಾಗ 25 ಮಿನಿಟ್ಸ್ ಲೇಟ್ ಕೊಟ್ರು, ಅಂದ್ರೆ ಅಡಿಷನಲ್ ಶೀಟ್. ಹಾಗೆ ಮಾಡ್ತಿದ್ದೆ. ಸ್ವಲ್ಪ ನಾನು ಇನ್ನು ಚೆಕ್ ಮಾಡಿ ಸ್ವಲ್ಪ ಅದ್ರ ಇಂಪ್ರೂವ್ ಮಾಡ್ಬೋದಿತ್ತೇನೋ ಅಂತ. ಬೇರೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಉಂಟು. ಹಾ. ಈಗ ಎಷ್ಟು ನಿರೀಕ್ಷೆ ಇತ್ತು ನಿಮ್ಮದು ಸ್ಕೋರ್? ನನಗೆ ಅದೇ 6, ನಾನು ಆಕ್ಚುಲಿ ನನ್ನ ಗೋಲ್ ಇದ್ದ 625 ಬರ್ಬೇಕು ಅಂತ. ಆದ್ರೆ ಎಕ್ಸಾಮ್ ಎಲ್ಲ ಬಂದು ನಾನು ಇಷ್ಟೇ ಎಕ್ಸ್ಪೆಕ್ಟ್ ಮಾಡಿದ್ದೆ. ಹೌದು. ಹೇಗೆ ಅಂದ್ರೆ ಈಗ ತುಂಬಾ ಜನ ಓದೋರು ಇದ್ದಾರೆ, ಈಗ 9th ಅಲ್ಲಿ ಇರೋರು 8th ಅಲ್ಲಿ ಇರೋರು, ನಿಮ್ಮನ್ನೆಲ್ಲ ಪ್ರೇರಣೆಯಾಗಿ ತಗೊಳ್ಳೋರು ಇದ್ದಾರೆ. ಹೇಗೆ ಓದುದು? ನಾನಂದ್ರೆ ಮೇನ್ಲಿ ಟೆಕ್ಸ್ಟ್ ಬುಕ್ಕಿಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ದೆ. ಟೆಕ್ಸ್ಟ್ ಬುಕ್ ಫುಲ್ ಅದರಲ್ಲಿ ಕೀವರ್ಡ್ಸ್ ಎಲ್ಲ ಇರ್ತದಲ್ಲ, ಸೊ ಅದನ್ನೇ ಬರಿಬೇಕು ಅಂತ ನಾನು ಅದೇ ಸ್ಟಾರ್ಟಿಂಗ್ ನಾನು ನೋಟ್ಸ್ಗಿಂತ ಜಾಸ್ತಿ ಟೆಕ್ಸ್ಟ್ ಬುಕ್ಗೆ ಓದ್ತಾ ಇದ್ದೆ. ಅದು ತುಂಬಾ ಹೆಲ್ಪ್ ಆಯ್ತು. ಹಾ. ನಿಮ್ಮ ಶ್ರೀ ಭಾರತಿ ವಿದ್ಯಾಸಂಸ್ಥೆ ಉರುವಾಲು ಈ ಶಾಲೆಯ ಬಗ್ಗೆ? ಇಲ್ಲಿಯ ಟೀಚರ್ಸ್ ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅಂದ್ರೆ ನನಗೆ ಯಾವಾಗ ಡೌಟ್ ಬಂದ್ರು ಕೂಡ ಆಗ್ಲೇ ನನಗೆ ಯಾವಾಗ ಬೇಕು ಎಲ್ಲ ಟೈಮಿಗೆ ಬಂದು ನನಗೆ ಹೆಲ್ಪ್ ಮಾಡ್ತಾ ಇದ್ರು. ಬೆಳಗ್ಗೆ ಬೇಗ 8 o'clock ಬಂದು ಸ್ಪೆಷಲ್ ಕ್ಲಾಸ್ ತಗೊಳ್ತಾ ಇದ್ರು. ಹಾಗೆ ನನಗೆ ಡೌಟ್ ಬಂದ್ರು ಸಾಲ್ವ್ ಮಾಡ್ತಾ ಇದ್ರು. ಮತ್ತೆ ಒಳ್ಳೆ ನನಗೆ ಯಾವತ್ತು ಎಂಕರೇಜ್ ಮಾಡ್ತಾ ಇದ್ರು. ನನಗೆ ಚಾಲೆಂಜ್ ಕೊಡ್ತಾ ಇದ್ರು. ಅಂದ್ರೆ ಪ್ರಿಪರೇಟರಿ ನೀನು ಔಟ್ ಆಫ್ 4 ತೆಗಿಬೇಕು ಅದು ಇದು ಅಂತ. ಹಾಗೆ ನಮಗೆ ಒಂದು ಆಸೆ ಇರ್ತದಲ್ಲ ತೆಗಿಬೇಕು ಅಂತ. ಆಗ ನಾವು ಅದಕ್ಕೆಲ್ಲ ಓದ್ತಾ ಇದ್ವಿ. ತುಂಬಾ ಹೆಲ್ಪ್ ಮಾಡಿದ್ದಾರೆ. ಮನೆಯಲ್ಲಿ ಯಾರು ನಿಮಗೆ ತುಂಬಾ ಹೆಲ್ಪ್ ಮಾಡ್ತಿದ್ರು? ನಂಗೆ ನನ್ನ ಪೇರೆಂಟ್ಸ್, ನನ್ನ ಅಕ್ಕ ಎಲ್ಲ ನಂಗೆ ಹೆಲ್ಪ್ ಮಾಡಿದ್ದಾರೆ. 2023ರಲ್ಲಿ ನಿಮ್ಮ ಅಕ್ಕ ಇದೇ ಶಾಲೆಯಲ್ಲಿ 615 ಅಂಕ ಪಡೆದಿದ್ದಾರೆ. ಕವನನನ್ನ ಮೀರಿಸಿದ ಸಹನ ಅಂತೇಳಿ ಟೀಚರ್ಸ್ ಹೇಳ್ತಾ ಇದ್ದಾರೆ, ಏನ್ ಹೇಳ್ತೀರಿ? ಅದು ಅವಳು ಕೂಡ ಹುಷಾರಿದ್ಲು, ಆದ್ರೆ ನನ್ಗೆ ಖುಷಿ ಆಗಿದೆ ಅವಳನ್ನು ಬೀಟ್ ಮಾಡಿದ್ದು. ಅವಳಿಗೂ ಖುಷಿ ಆಗಿದೆ. ಈಗ ಅಕ್ಕನನ್ನ ಮೀರಿಸಿದ ತಂಗಿ ಅಂತ ಹೇಳುವಾಗ ಎಷ್ಟು ಖುಷಿ ಆಗುತ್ತೆ? ಖುಷಿ ಆಗ್ತದೆ ತುಂಬಾ. ಖಾಲಿ ಓದುದು ಬಿಟ್ಟು ಬೇರೆ ಎಲ್ಲ ಏನೆಲ್ಲ ಮಾಡ್ತೀರಿ? ನಾನು ಸಿಂಗಿಂಗ್ ಕೂಡ ಮಾಡ್ತೇನೆ, ಮತ್ತೆ ಸ್ಪೋರ್ಟ್ಸ್ ಅಲ್ಲಿ ಕೂಡ ಇದ್ದೇನೆ. ಥ್ರೋ ಬಾಲ್ ಅಲ್ಲಿ. ಇವರ ಪೇರೆಂಟ್ಸ್ ಇದ್ದಾರೆ. ಸರ್, ತಮ್ಮ ಹೆಸರು? ಮನೋಹರ್ ರಾವ್. ಓಕೆ ಮೇಡಮ್, ನಿಮ್ದು? ಆಶಾಲತಾ. ಏನ್ ಹೇಳ್ತೀರಿ ಮಕ್ಕಳ ಸಾಧನೆ ಬಗ್ಗೆ? ಖುಷಿಯಾಗಿದೆ ಸರ್, ಖುಷಿ ಆಯ್ತು. ಹೌದು, ನಮ್ಗೆ ತುಂಬಾ ಖುಷಿ ಆಯ್ತು. ಈಗ ತುಂಬಾ ಜನ ವಿದ್ಯಾರ್ಥಿಗಳು ನೋಡ್ತಾ ಇರ್ತಾರೆ, ಪೋಷಕರಾಗಿ ಮಕ್ಕಳನ್ನ ಓದಿನತ್ತ ಚಿತ್ತ ನೀಡುವಂತೆ ಮಾಡುವುದು ಹೇಗೆ? ನಾವು ನಿಜವಾಗಿ ಮೊಬೈಲ್ ಯೂಸ್ ಮಾಡ್ತಾ ಇದ್ಲು ಅವಳು, ರಜೆಯಲ್ಲಿ ಮಾತ್ರ. ಹಾಗೆಂತೇಳಿ ಯಾವುದನ್ನು ಯೂಸ್ ಮಾಡ್ತಾ ಇರಲಿಲ್ಲ ಅವಳು, ಬೇಕಾದ್ದನ್ನು ಮಾತ್ರ ಇದು ಮಾಡ್ತಾ ಇದ್ಲು. ಮತ್ತೆ ಇದು ಶಾಲೆ ಸ್ಟಾರ್ಟ್ ಆದ ಕೂಡಲೇ ಅವಳು ಎಲ್ಲ ಬಿಟ್ಟು ಅವಳು ಖಾಲಿ ಓದಿನತ್ತಾನೆ ಇದು ಮಾಡ್ತಾ ಇದ್ಲು. ಅವಳು ಎಲ್ಲ ಇದು ರಾತ್ರಿ ಅಂತ ಹೇಳಿದಷ್ಟು ಹಟ್ಟಗಟ್ಟಿ ಕೂಡ ಓದ್ತಾ ಇದ್ಲು. ಹಾಗೆ ಒಳ್ಳೆ ರಿಸಲ್ಟ್ ಬಂತು ಅಂತ ನಾನು ಇದು ಕಾಣ್ತದೆ. ಮತ್ತೆ ಮೇಡಮ್ಸ್ ಎಲ್ಲ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ನಮಗೆ ಎಲ್ಲ ಇದರಲ್ಲಿ. ಯಾವಾಗ ಡೌಟ್ ಬಂದರೂ ಎನಿ ಟೈಮ್ ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಒಳ್ಳೆ ರಿಸಲ್ಟ್. ಅವಳಿಗೆ ಬುಕ್ಸ್ ಓದುವ ಅಭ್ಯಾಸ ತುಂಬಾ ಇತ್ತು, ಅದು ತುಂಬಾ ಹೆಲ್ಪ್ ಆಯ್ತು ಅಂತ ಅನ್ಕೊಳ್ತೇನೆ ನಾನು. ಬೇರೆ ಅವಳು ನಾವೆಲ್ಸ್ ಓದ್ತಾಳೆ, ಮತ್ತೆ ಏನಾದ್ರು ಒಳ್ಳೆ ಜನರಲ್ ನಾಲೆಡ್ಜ್ ಎಲ್ಲ ಬರುವಂತದ್ದೆಲ್ಲ ಬುಕ್ಸ್ ಎಲ್ಲ ತುಂಬಾ ಓದ್ತಾಳೆ ಅವಳು ಮನೆಯಲ್ಲಿ. ಹಾಗಂದ್ರೆ ಅವಳು ಟಾರ್ಗೆಟ್ ಇಟ್ಕೊಂಡಿದ್ಲು, ಇಷ್ಟು ಓದಿ ಆಗ್ಬೇಕು ನನಗೆ ಈ ದಿನ ಅಂತ ಹೇಳಿ ಅಂತ. ಹಾಗೆ ಆ ಟಾರ್ಗೆಟ್ ರೀಚ್ ಮಾಡ್ಲಿಕ್ಕೆ ಅವಳು ರಾತ್ರಿ ನಿದ್ದೆ ಬಿಟ್ಟಾದ್ರೂ ಓದ್ತಾ ಇದ್ಲು. ಹಾಗೆ ಅಮ್ಮನ ಪಾತ್ರ ಇದರಲ್ಲಿ ಬಹಳ ಮುಖ್ಯ ಇರ್ತದೆ ಅಂತ. ಯಾಕೆಂತಂದ್ರೆ ಮಕ್ಕಳ ಆರೋಗ್ಯ ಕಾಪಾಡಿಕೊಳ್ಳಿಕ್ಕೆ ಒಂದು ಹಿತಮಿತವಾದ ಆಹಾರ ಎಂತೆಲ್ಲ ಕೊಡ್ತಾ ಇದ್ರಿ? ಅವಳಿಗೆ ಬೇಕಾದ್ದು ಮಾಡಿ ಕೊಡ್ತಾ ಇದ್ದೆ ನಾನು. ಅವಳಿಗೆ ಹಸಿವು ಸ್ವಲ್ಪ ಜಾಸ್ತಿ, ಓದುವಾಗ ಆಗಾಗ ಬಂದು ಕೇಳ್ತಾ ಇದ್ಲು, ಎಲ್ಲ ಮಾಡಿ ಕೊಡ್ತಾ ಇದ್ದೆ ಅವಳಿಗೆ. ಹೀಗೆಂತ ಆದ್ರೂ ಕೆಲವು ನಂಗೆ ಚಾಟ್ಸ್ ಅದು ಇದು ಅದೆಲ್ಲ ತುಂಬಾ ಇಷ್ಟ ಇತ್ತು. ನಾರ್ತ್ ಇಂಡಿಯನ್ ಮೀಲ್ಸ್ ಅದೆಲ್ಲ ಮಾಡ್ತೇನೆ. ಈ ಓದುವುದರ ಜೊತೆಗೆ ಏನು ನಿಮ್ಮ ಫ್ಯೂಚರ್ ಕನಸು? ನನಗೆ AI ಇಂಜಿನಿಯರ್ ಆಗ್ಬೇಕು ಅಂತ ಇಷ್ಟ. ಹಾಗೆ ನಾನು ಮತ್ತೆ CET ಮತ್ತೆ JEE ಎಕ್ಸಾಮಿಗೂ ಒಳ್ಳೆ ಅದರಲ್ಲಿ ಸ್ಕೋರ್ ಮಾಡಿ ಒಳ್ಳೆ ಕಾಲೇಜಿಗೆ ಹೋಗ್ಬೇಕು ಅಂತ ಆಸೆ. ಈಗ ಏನು ಮುಂದೆ, ಎಲ್ಲಿ, ಯಾವ ಕಾಲೇಜ್? ಮುಂದೆ ನಾನು ಎಕ್ಸೆಲ್ ಅಲ್ಲಿ ಸೈನ್ಸ್ PCMC ತಗೊಳ್ತೇನೆ ಅಲ್ಲಿ. ಓಕೆ. ಈಗ ಸರ್, ದೊಡ್ಡ ಮಗಳದ್ದು ಸಾಧನೆಯನ್ನು ನೋಡಿದಿರಿ. ಎರಡನೇ ಮಗಳು, ದೊಡ್ಡ ಮಗಳು ಗಿಂತ 5 ಮಾರ್ಕ್ ಜಾಸ್ತಿ, ಏನು ಹೇಳ್ತೀರಿ?
ನಂಗೆ ಅವಳು ಸ್ಪೋರ್ಟ್ಸ್ ಅಲ್ಲೆಲ್ಲ ಇರ್ಲಿಲ್ಲ, ಅವಳು ಸಿಂಗಿಂಗ್ ಅಲ್ಲಿ ಇದ್ಲು ದೊಡ್ಡ ಮಗಳು. ಹ. ಹಾಗೆಂತೇಳಿ ಇವಳು ಸ್ಪೋರ್ಟ್ಸ್ ಅಲ್ಲಿ ಇದ್ಲು, ಥ್ರೋಬಾಲ್ ಇದರಲ್ಲಿ ತಾಲೂಕು ಮಟ್ಟದಲ್ಲಿ ಫಸ್ಟ್ ಪ್ಲೇಸ್ ಇವರೇ ಬಂದ್ರು, ನಮ್ಮ ಶಾಲೆನೇ ಬಂದದ್ದು. ಹಾಗೆ ಒಳ್ಳೆ ಸಾಧನೆ ಮಾಡಿದಾಳೆ ಅಂತ, ಅದರೊಟ್ಟಿಗೆ ಒಳ್ಳೆ ಸಾಧನೆ ಮಾಡಿದಾಳೆ ಅಂತ ಕಾಣ್ತಾನೆ. ಅದೇ ಪಠ್ಯೇತರ ಚಟುವಟಿಕೆಯಲ್ಲಿ ಇದ್ದುಕೊಂಡು ಈ ಸಾಧನೆ ಮಾಡಿದ್ದು ಅನ್ನುವಂಥದ್ದು. ಓಕೆ, ಬಹಳ ಖುಷಿಯ ವಿಚಾರ. ಸಹನಾ ರಾವ್ ಅವರ ಮಾತನ್ನ ಕೇಳಿದ್ರಿ. ಖುಷಿಯಲ್ಲಿ ಒಂದು ಹಾಡಮ್ಮ, ಯಾವ್ದು ಹಾಡು ಹೇಳ್ತೀರಿ? ಅದರದ್ದು ಎರಡು ಬಿಟ್. ಸಾವಧಾನದಿಂದಿರು ಮನವೇ, ಸಾವಧಾನದಿಂದಿರು ಮನವೇ, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು, ಕೃಷ್ಣ ಕೊಟ್ಟಾನು ಕೊಟ್ಟಾನು ಕೊಟ್ಟಾನು. ದಂಬವನಿ ಬಿಡಲೊಲ್ಲೆ, ದಂಬವನಿ ಬಿಡಲೊಲ್ಲೆ, ದಂಬವನಿ ಬಿಡಲೊಲ್ಲೆ, ರಂಗನ ನಂಬಿದ ಕ್ಷಣದಲ್ಲೇ, ನಂಬಿದ ಕ್ಷಣದಲ್ಲೇ, ನಂಬಿದ ಕ್ಷಣದಲ್ಲೇ, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು, ಕೃಷ್ಣ ಕೊಟ್ಟಾನು ಕೊಟ್ಟಾನು ಕೊಟ್ಟಾನು. ಥ್ಯಾಂಕ್ ಯು. ಸಾವಧಾನದಿಂದ ಇರುಮನವೇ ಅಂತ ಹೇಳಿದ್ರಿ. ಸಾವಧಾನದಿಂದ ಅಷ್ಟೇ ಪ್ರಬುದ್ಧವಾಗಿ, ಅಷ್ಟೇ ಖುಷಿಯಿಂದ ಓದಿದ್ದಾರೆ. ಅವರಿಗೆ ಅದ್ಭುತವಾದ ಅಂಕ ಬಂದಿದೆ, 620 ಅಂಕ. ಬಹಳ ಖುಷಿಯಲ್ಲಿದ್ದಾರೆ. ಇವರ ಖುಷಿ ಹೀಗೆ ಇರಲಿ. ಮುಂದೆಯೂ ಕೂಡ ಬಹಳ ದೊಡ್ಡ ಕನಸು ಕಟ್ಟಿಕೊಂಡಿದ್ದಾರೆ. ಎಲ್ಲ ಕನಸು ಈಡೇರಲಿ. ಬೆಳ್ತಂಗಡಿ ತಾಲೂಕಿನ AI ಇಂಜಿನಿಯರ್ ಆಗಿ ಸಹನಾ ರಾವ್ ಅವರು ಹೊರಬರಲಿ ಅಂತ ಹೇಳ್ತಾ, ನಿಮಗೆ ಆಲ್ ದಿ ಬೆಸ್ಟ್ ಹೇಳ್ತಾ, ನಿಮಗಿಬ್ಬರಿಗೂ ಕೂಡ ಧನ್ಯವಾದನ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಸುಬೀರ್ ಜೈನ್ ಜೊತೆಗೆ ದಾಮೋದರ್ ದೊಂಡೋಲೆ, ಸುದ್ದಿ ನ್ಯೂಸ್, ಉರುವಾಲು.